ಕಟೀಲು ದುರ್ಗೆ ಶಕ್ತಿಪ್ರದಳಾಗಿ ಹೊರಗಿನ ಶತ್ರು ಹಂತಕಿ, ಜ್ಞಾನದಾಯಕಳಾಗಿ ಒಳಗಣ ಶತ್ರು ನಿವಾರಕಿ, ಗುಣತ್ರಯ ಮಾನಿನಿಯಾಗಿ ಬಂಧಕಿ, ಬಂಧ ನಿವಾರಕಿಯಾಗಿ ಮೋಚಕಿ, ಜಗನ್ಮಾತೆಯ ಅವತರಣದ ಮಹಾತ್ಮೆಯನ್ನ ತಮ್ಮ ಮುಂದಿಡುತ್ತಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ ಸ್ನೇಹಿತರೆ, ನಮ್ಮ ಶೆಣೈ ಕ್ರಿಯೇಷನ್ ಚಾನೆಲ್ ಅನ್ನ ಇನ್ನೂ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ನಿಮ್ಮ ಪ್ರೀತಿಯ ಒಂದು ಲೈಕ್ ಕೊಡಿ. ಸಾಧ್ಯವಿರುವಷ್ಟು ಜನರಿಗೆ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ. ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳ ಪ್ರಸರಣಕ್ಕಾಗಿ ನಾವು ಮಾಡುತ್ತಿರುವ ಕೈಂಕರ್ಯಕ್ಕೆ ತಾವು ನೀಡುವ ಸಹಕಾರ ಅಂಥೇಳಿ ಭಾವಿಸಿಕೊಳ್ತಾ ಇದ್ದೇವೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಶ್ರೀ ಕ್ಷೇತ್ರ ಕಟೀಲಿನ ಮಹಾತ್ಮೆಯನ್ನ ನೋಡೋಣ. ಭೂಮಿ ವನ ಸಮೃದ್ಧಿಯಿಂದ ನಳನಳಿಸಬೇಕಾದ ಸಮಯದಲ್ಲಿ ಭೀಕರ ಬರಗಾಲದಿಂದ ಬಣಗುಟ್ಟುತ್ತದೆ. ಕುಡಿಯಲು ನೀರಿಲ್ಲ, ತಿನ್ನಲು ಆಹಾರವಿಲ್ಲ, ಎಲ್ಲೆಂದರಲ್ಲಿ ಹಸಿವೆ. ನಿರ್ಜರಾರಣ್ಯದಲ್ಲಿರುವ ನೆಲ್ಲಿತೀರ್ಥದ ಗುಹೆಯಲ್ಲಿ ಧ್ಯಾನಮಗ್ನರಾಗಿದ್ದ ಜಾಬಾಲಿ ಮಹರ್ಷಿ ಅಂತರಂಗದಿಂದ ಬಹಿರಂಗಕ್ಕೆ ಬಂದಾಗ ಲೋಕಕ್ಕೆ ಬಂದ ಸಂಕಟವನ್ನ ನೋಡಲಾಗದೆ ಯಜ್ಞದ ಮೂಲಕ ನಿವಾರಿಸುತ್ತೇನೆಂದು ಸಂಕಲ್ಪಿಸಿದರು. ಬರಬಿದ್ದ ಭೂಮಿಯಲ್ಲಿ ಯಜ್ಞದ ದ್ರವ್ಯ ಸಾಮಗ್ರಿಗಳು ಸಿಗದಿರುವುದರಿಂದ ಬೇಡಿದ್ದನ್ನ ಕೊಡುವ ಕಾಮಧೇನುವನ್ನ ಕರೆತರಲು ತೇಜ ಶರೀರಿಯಾಗಿ ಇಂದ್ರಲೋಕಕ್ಕೆ ತೆರಳಿ ಕಾಮಧೇನು ಉಪಲಬ್ಧೆಯಾಗಿಲ್ಲದಿರುವುದರಿಂದ ಆಕೆಯಷ್ಟೇ ಮಹಾತ್ಮೆಯಾದ ಮಗಳು ನಂದಿನಿಯನ್ನ ಭೂಲೋಕಕ್ಕೆ ದಯಮಾಡಿಸಬೇಕೆಂದು ಪ್ರಾರ್ಥಿಸಿದರು. ಕಾಮಿಸಿದ್ದನ್ನ ಕೊಡುವ ಮಹಿಮೆಯನ್ನು ಹುಟ್ಟಿನಿಂದಲೇ ಹೊಂದಿದ್ದ ನಂದಿನಿ ತಾನು ಸರ್ವಶ್ರೇಷ್ಠಳೆಂಬ ಸೊಕ್ಕಿನಿಂದ ಒಂದೇ ಉಸುರಿಗೆ ಮಹರ್ಷಿಯ ಪ್ರಾರ್ಥನೆಯನ್ನ ತಿರಸ್ಕರಿಸಿ ಬಿಟ್ಟಳು. ಜಾಬಾಲಿ ಎಷ್ಟು ಬೇಡಿಕೊಂಡರೂ ನಂದಿನಿಯ ಮನ ಕರಗಲಿಲ್ಲ. ತಾನು ಪಾಪಿಗಳ ತವರೂರಾದ ನಿಮ್ಮ ಭೂಲೋಕಕ್ಕೆ ಖಂಡಿತ ಬರಲಾರೆ. ಜಾಬಾಲಿಯ ಸೈರಣೆ ತಪ್ಪಿ ಮೊಗದಿಂದ ಶಾಪದ ನುಡಿ ಸಿಡಿಯಿತು. ಭೂಮಿಯಲ್ಲಿ ಹೊಳೆಯಾಗಿ ಹರಿದು ಬಾ. ಮುನಿಯ ಶಾಪದಿಂದ ತನ್ನ ತಪ್ಪಿನ ಅರಿವಾದ ನಂದಿನಿ ಜಾಬಾಲಿ ಮುನಿಯ ಪದತಲದಲ್ಲಿ ಕುಸಿದು ಬಿದ್ದಳು. ವಿಶಾಪಕ್ಕಾಗಿ ಪ್ರಾರ್ಥಿಸಿದಳು. ಮುನಿಯ ಸಲಹೆಯಂತೆ ಕನಕಾಚಲಕ್ಕೆ ಬಂದು ಪರಾಶಕ್ತಿಯನ್ನು ಕುರಿತು ತಪಸ್ಸಿಗೆ ತೊಡಗಿದಳು. ಭಗವತಿಯು ಪ್ರತ್ಯಕ್ಷಳಾಗಿ ನದಿ ರೂಪವನ್ನ ತಾಳಿ ಬರದ ಬೇಗೆಯಿಂದ ಬೆಂದ ಭೂಮಿಗೆ ನೀರುಣಿಸುತ್ತಾ ಪಡುಗಡಲನ್ನು ಸೇರು. ಕಾಲಾಂತರದಲ್ಲಿ ನಾನೇ ನಿನ್ನ ಕಟಿ ಪ್ರದೇಶದಲ್ಲಿ ಲಿಂಗ ರೂಪದಿಂದ ಆವಿರ್ಭವಿಸುತ್ತೇನೆ.
ಆಗ ನಿನಗೆ ಶಾಪ ವಿಮುಕ್ತಿಯಾಗುತ್ತದೆ ಎಂದು ಅಭಯವಿತ್ತಳು. ಸುರ ನರ ಉರಗ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ವಿದ್ಯಾಧರೋಪ್ಸರಗಳಿಂದಲೂ ಸ್ತ್ರೀ ಪುರುಷರಿಂದಲೂ 2 ಕಾಲಿನ 4 ಕಾಲಿನ ಪ್ರಾಣಿಗಳಿಂದಲೂ ಶಸ್ತ್ರಾಸ್ತ್ರಗಳಿಂದಲೂ ತನಗೆ ಮರಣವಿಲ್ಲವೆಂಬ ವರವನ್ನು ಚತುರ್ಮುಖನಿಂದ ಪಡೆದು ಗರ್ವದಿಂದ ಅಹಂಕಾರದಿಂದ ಬೀಗಿದ ಅರುಣಾಸುರ ಚಂಡ ಪ್ರಚಂಡರ ದಂಡನಾಯಕತ್ವದಲ್ಲಿ ಸ್ವರ್ಗ ಪಾತಾಳ ಮರ್ತ್ಯ ಲೋಕಗಳ ಐಕಾಧಿಪತ್ಯವನ್ನ ಸ್ಥಾಪಿಸಿ ಮೆರೆಯುತ್ತಿದ್ದ. ದೇವದೇವತೆಯರೆಲ್ಲ ಮೇರು ಪರ್ವತದ ಮೂಲವನ್ನು ಸೇರಿ ಕದಂಬ ವನವಾಸಿನಿಯಾದ ಆದಿಶಕ್ತಿಯನ್ನು ಧ್ಯಾನಿಸಿದರು. ಅರುಣಾಸುರನ ಪಾಪದ ಕೊಡ ತುಂಬಿದಂತೆ ಶ್ರೀದೇವಿ ಆತನ ಸಂಹಾರಕ್ಕೆ ಸಜ್ಜಾದಳು. 3 ಲೋಕಗಳನ್ನ ಮೋಹಪಾಶದಲ್ಲಿ ಬಿಗಿದು ಕಾಮದ ಬಲೆಯಲ್ಲಿ ಕೆಡಹಬಲ್ಲ ದಿವ್ಯಾದ್ಭುತ ಮೋಹಿನಿಯ ರಮ್ಯ ರೂಪದಲ್ಲಿ ಕಂಗೊಳಿಸಿದಳು. ಈಕೆಯ ಮೋಹದ ಬಲೆಗೆ ಬಿದ್ದ ಅರುಣಾಸುರ, ಓ ಹೆಣ್ಣೆ, ನೀನು ನನ್ನನ್ನು ವರಿಸು ಎಂದ. ಎಲ್ಲ ದುಷ್ಟ, ನೀನು ನಿನ್ನ ಮೃತ್ಯುವನ್ನೇ ಬಯಸುತ್ತಿರುವೆ ಎಂದಾಗ ಅಸುರ ಆಕೆಯನ್ನು ಕೊಲ್ಲಲು ಮುಂದಾದ. ಆಕೆ ತಕ್ಷಣ ಬಂಡೆಯೊಳಗೆ ಅಡಗಿ ಅಂತರ್ಧಾನಳಾದಳು. ನಂತರ ಶ್ರೀದೇವಿಯು ರಕ್ತೇಶ್ವರಿ ಎಂಬ ಅಭಿಧಾನದಿಂದ ಚಂಡ ಪ್ರಚಂಡರಾದಿಯಾಗಿ ಅರುಣಾಸುರನ ಸಮಸ್ತ ಸೇನೆಯನ್ನು ಸಂಹರಿಸಿ ನೆತ್ತರ ಓಕುಳಿಯನ್ನೇ ಹರಿಸಿದಳು. ಅರುಣಾಸುರ ಈಕೆಯನ್ನು ಕೊಂದೇ ತೀರುತ್ತೇನೆಂದು ಆಕೆ ಅಂತರ್ಧಾನಳಾದ ಬಂಡೆಕಲ್ಲಿಗೆ ಹಲವು ಬಾರಿ ಖಡ್ಗದಿಂದ ಪ್ರಹಾರ ಮಾಡಿದ. ಬಂಡೆಯೊಳಗಿಂದ ಸಹಸ್ರಾರು ದುಂಬಿಗಳು ಹೊರಬಂದು ನೆತ್ತರನ್ನ ಹೀರತೊಡಗಿದವು. ಅಂಬಿಕೆ 6 ಕಾಲಿನ ಉಗ್ರ ಭ್ರಾಮರಿಯ ರೂಪವನ್ನ ತಾಳಿ ವಜ್ರದ ಕೊಂಡಿಯಿಂದ ಅಸುರನ ಎದೆ ಬಗೆದು ಲೋಕ ಕಲ್ಯಾಣ ಮಾಡಿದಳು. ಅರುಣಾಸುರನು ಸತ್ತ ಈ ಸ್ಥಳವು ಅಶುಚಿಯಾದ ಕಾರಣ ಇಲ್ಲೇ ಸನಿಹದಲ್ಲಿ ಹರಿಯುತ್ತಿರುವ ನಂದಿನಿ ನದಿಯ ಕಟಿಭಾಗದಲ್ಲಿ ಲಿಂಗ ರೂಪದಿಂದ ಉದ್ಭವಿಸಿ ಭಕ್ತರನ್ನ ಅನುಗ್ರಹಿಸುವೆನೆಂದು ಅಭಯವನ್ನಿತ್ತಳು. ನಂದಿನಿಯ ಶಾಪ ವಿಮೋಚನೆಯಾಯಿತು. ನಂದಿನಿ ಕವಲಾಗಿ ಹರಿದು ಪಡುಗಡಲನ್ನ ಸೇರಿದಳು. ನಂದಿನಿಯ ಕಟಿಭಾಗದಿಂದ ಮೂಡಿದ ಕಾರಣ ಈ ಕ್ಷೇತ್ರವು ಕಟೀಲು ಎಂಬ ನಾಮದಿಂದ ಪ್ರಸಿದ್ಧವಾಯಿತು. ಶತಶತಮಾನಗಳಿಂದ ನೆನೆದವರ ಮನದಲ್ಲಿ ಮೈಮೂಡಿ ಅಭಯಾರ್ದ್ರ ಕೃಪಾಸಿಂಚನದಿಂದ ಮಾತೆ ಬ್ರಾಹ್ಮರಿ ಸಾಂತ್ವನದ ಸೊದೆಯುಡಿಸುತ್ತಿದ್ದಾಳೆ. ಮಗು ಮುನ್ನಡೆ, ಹಿಂದೆ ನಾನಿದ್ದೇನೆ ಎಂದು ಹುರಿದುಂಬಿಸಿ ಆಶ್ರಿತರೆಲ್ಲರಿಗೂ ಬೆಂಗಾವಲಾಗಿದ್ದಾಳೆ. ಮಂಗಲಂ ಭ್ರಾಮರೀ ದೇವಿ, ಮಂಗಲಂ ನಂದಿನಿ ಸುತೆ, ಮಂಗಲಂ ದೈತ್ಯ ದರ್ಪಘ್ನೆ, ಮಂಗಲಂ ಸುರಪೂಜಿತೆ. ಶ್ರೀದೇವಿಯ ಮಹಿಮಾತಿಶಯ ಪುರಾಣವನ್ನ ವೀಕ್ಷಿಸಿದ ತಮಗೆ ಶ್ರೀ ದುರ್ಗಾ ಪರಮೇಶ್ವರಿ ಸಕಲ ಸನ್ಮಂಗಲವನ್ನ ಕರುಣಿಸಲೆಂದು ಸಂಪ್ರಾರ್ಥಿಸುತ್ತೇವೆ.